ಭಟ್ಕಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮುಖ್ಯ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಅಂಗಡಿ ಮುಂಗಟ್ಟುಗಳು ತಲೆ ಎತ್ತಿದ್ದು ಪಾದಚಾರಿಗಳಿಗೆ ತಿರುಗಾಡಲು ಸಮಸ್ಯೆಯಾಗುತ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಪುರಸಭೆಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಅಭಿವೃದ್ಧಿ ಹೊಂದುತ್ತಿರುವ ಭಟ್ಕಳ ತಾಲೂಕಿನಲ್ಲಿ ಪ್ರತಿ ವರ್ಷ ನೂರಾರು ತಳ್ಳುಗಾಡಿ ವ್ಯಾಪಾರಸ್ಥರು, ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ರಾಷ್ಟ್ರೀಯ ಹೆದ್ದಾರಿ ಹಾಗೂ ಭಟ್ಕಳ ನಗರ ಮುಖ್ಯ ರಸ್ತೆಗಳ ಇಕ್ಕೆಲೆಗಳಲ್ಲಿ ಅಂಗಡಿಗಳನ್ನಿಟ್ಟು ವ್ಯಾಪಾರ ನಡೆಸುವುದರಿಂದ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರಿಗೆ ತುಂಬಾ ತೊಂದರೆಯುಂಟಾಗುತ್ತದೆ. ಈ ರಸ್ತೆಯ ಬದಿಗಳಲ್ಲಿರುವ ಅಂಗಡಿಗಳಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚಿನ ಅಪಘಾತ ಸಂಭವಿಸುತ್ತಿದ್ದು ಅನೇಕರು ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆಯೂ ನಡೆದಿತ್ತು. ಆದರೂ ಕೂಡ ಪುರಸಭೆ ಮಾತ್ರ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವುದು ಮಾತ್ರ ವಿಪರ್ಯಾಸವೇ ಸರಿ. ಈ ಅಂಗಡಿಗಳಿಂದ ಶಾಲೆಗೆ ತೆರಳುವ ಮಕ್ಕಳು ಶಾಲೆಗೆ ಹೋಗುವಾಗ ಸರಿಯಾದ ಮಾರ್ಗವಿಲ್ಲದೆ ಹೆದ್ದಾರಿಯ ಮೇಲೆ ನಡೆದುಕೊಂಡು ಹೋಗುವ ಪ್ರಸಂಗ ಕಂಡುಬಂದಿದ್ದು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನ ಕಳೆದಂತೆ ಒಂದೊಂದು ಅಂಗಡಿಗಳು ಹುಟ್ಟಿಕೊಳ್ಳುತ್ತಿದ್ದು ಇದಕ್ಕೆ ಯಾವುದೇ ನಿರ್ಬಂಧಗಳು ಇಲ್ಲದೆ ತಮ್ಮದೇ ವ್ಯಾಪಾರ ವ್ಯವಹಾರ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಆದರೆ ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಅಂದರೆ, ನಾವು ಲಾಸ್ಟ್ ಟೈಮ್ ಬಂದರ್ ರೋಡಲ್ಲಿ ಖಾಲಿ ಮಳೆಗೆ ಹೋಗಿದೆ. ಆ ಟೈಮ್ ನನಗೆ ಇಲ್ಲಿ ಭಟ್ಕಳದಲ್ಲಿ ಏನಾಗ್ತದೆ, ಸ್ವಲ್ಪ 1 ರಿಂದ 2 ಮಳೆಗೆ ಹೋಗಿದರೆ ಇಲ್ಲಿ ಏನು ಹಿಡಿದು ಕಮ್ಯುನಲ್ ಗಲ್ಬೆ ಆಗಲಿಕ್ಕೆ ಚಾನ್ಸ್ ಉಂಟು. ಲಾಸ್ಟ್ ಟೈಮ್ MLA ಬಂದು ನಿಲ್ಲಿಸಿದೆ, ನನಗೆ ಮಾಡಬೇಡಿ, ಖಾಲಿ ಮಾಡಬೇಡಿ ಅಂತ ಹೇಳಿದೆ. ಮತ್ತು ಈಗ ಒಂದು ವಾರ ಮೊದಲು ನನಗೆ ಪೊಲೀಸಿಂದ ಒಂದು ಲೆಟರ್ ಬಂದಿದೆ, ಹೈವೇದಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಉಂಟು ಹೈವೇ. ಅದಕ್ಕೆ ನಾನು ಅವ್ರಿಗೆ 4-5 ದಿವಸ ಟೈಮ್ ಕೊಟ್ಟಿದ್ದೆ ಹೈವೇ ಅವರಿಗೆ. ಮೋಸ್ಟ್ಲಿ ನಾಳೆ ನಾಡ್ದು ಎಲ್ಲ ತೆಗಿತೀರಿ ಯಾವುದು ಹೈವೇದು. ನಾನು ಪೊಲೀಸ್ ಪ್ರೊಟೆಕ್ಷನ್ ಕೇಳಿದೆ. ಪೊಲೀಸ್ ಪ್ರೊಟೆಕ್ಷನ್ 6 ಡಿಸೆಂಬರ್ ಉಂಟು, ಮತ್ತು ಸೆಷನ್ ನಡೀತಾ ಉಂಟು. 1-2-3 ದಿವಸ ನಂತರ ಪೊಲೀಸ್ ಕೊಡ್ತಾರೆ ಅಂತ ಹೇಳಿದೆ. ಮೋಸ್ಟ್ಲಿ ನಾಳೆ ನಾಡ್ದು 1-2-3 ದಿವಸ ಒಳಗೆ ಹೈವೇದು ಫಸ್ಟ್ ಕ್ಲಿಯರ್ ಆಗುತ್ತೆ. ಹೈವೇ ಕ್ಲಿಯರ್ ಆದ ನಂತರ ಮತ್ತೆ ಬೇರೆ ಕಡೆ ಕೈ. ಆದರೆ ಇದೀಗ ಭಟ್ಕಳ ಪೊಲೀಸ್ ಇಲಾಖೆ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸುವಂತೆ ಕ್ರಮ ಕೈಗೊಳ್ಳುವಂತೆಯೂ ಪುರಸಭೆಗೆ ನೋಟಿಸ್ ನೀಡಿದೆ. ರಾಘವೇಂದ್ರ ಮಲ್ಯ, V4 News 24/7 ಭಟ್ಕಳ.